ಹಾಯ್ ಫ್ರೆಂಡ್ಸ್, ನೋಡಿ ಕರ್ಗೋದ ದಿನ ಇದು. ಇವತ್ತಿಗೆ 8 ದಿನ ಆಯಿತು ಫ್ರೆಂಡ್ಸ್. ಇವತ್ತು ಶುಕ್ರವಾರ ನೈಟ್ ಆಗಿದ್ದು ಇದು ಕರಗ. ನಮ್ಮ ಮನೆ ಹತ್ರನೇ ಕರ್ಗೋದ ಮನೆಯಿಂದ ನಮ್ಮ ಮನೆ ಹತ್ರ ಬಂದಿತ್ತು ಫಸ್ಟ್ ಪೂಜೆ. ನಮ್ಮ ಮನೆ ಹತ್ರನೇ ರೋಡ್ ಸೈಡ್ ಅಲ್ವಾ ನಮ್ಮ ಮನೆ ಇರೋದು, ಒಂಟಿ ಮನೆ ಬೇರೆ. ಅದಕ್ಕೇ ಸರಿ ಫಸ್ಟ್ ಪೂಜೆ ಕರ್ಗೋದ ಮನೆಯಿಂದ ನಮ್ಮ ಮನೆ ಹತ್ರ ಬಂದು ಪೂಜೆ ಮುಗಿಸ್ಕೊಂಡು ಮತ್ತೆ ಊರೊಳಗೆ ಹೋಗಿದ್ದು ಫ್ರೆಂಡ್ಸ್. ನೋಡಿ ಅಮ್ಮ ಅಷ್ಟು ಚೆನ್ನಾಗಿದ್ರು, ಅಷ್ಟು ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಫ್ರೆಂಡ್ಸ್.